ಹಾಯ್ ಮಾತೆರೆಗ್ಲ ಸೊಲ್ಮೇಲು ಮಾತೆರೆಗ್ಲ ಹಾಯ್ ಮಾತೆರೆಗ್ಲ ಒಂದು ಇನಿ ನಮ್ಮ ಮಾತೆರ್ಲ ಒಂದು ದೇವಸ್ಥಾನ ಹೋದ್ ಬರ್ಕನೆ ಕಾಳಿಕಾಂಬಡು ಉತ್ಸವ ಕೋಡೆ ಶುರುವಾತನತೆ ಕಾಳಿಕಾಂಬಡು ಉತ್ಸವ ಅಂಚ ಪೋಯಿಂದು ಪಿದಾಡ್ದೆ ತುಲೆ ಮಗಲ್ ಪಿದಾಡ್ದಾತುಜಿ ಮಗಲ್ ಪಿದಾಡಂದುಲ್ಲೋಲು ಅಂಚ ಒಂದು ದೇವಸ್ಥಾನ ಪೋಯಿಂದು ಇನಿ ಬೇಗ ಒಂಜಿ ಬಲಿ ಮಾತಪ್ಪುಂಡು ಅಂಚ ಅದೊಂದು 11 ಗಂಟೆಗೆ ಪಿದಾಡ್ದೆ ಬೊಕ್ಕ ಮಾತೆರ್ಲ ಪೋಯಿ ಬಲೆ ಬೊಕ ಯಾನು ಇನಿ ದೇವಸ್ಥಾನದ ಉತ್ಸವದ ನಮ್ಮ ಮಲ್ತಂದಂಡ ವೀಡಿಯೋ ಅವು ನಂಗೆ ಅಲ್ಪ ವಾಯ್ಸ್ ಪೂರ ಕೊರ್ರೆಗೆ ಆಪುಜಿ ಅಂಚದ ಐಕ್ ದಾಲ ಪಾತೆರು ಜಾನ ಬೊಕ ನಿಕ್ಲೆಗೆ ಇಷ್ಟ ಆಪುಂಡತ್ತೆ ವೀಡಿಯೋ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ ಏರು ವಿಜಯ ಲಾಕ್ಸ್ ಬೆದ್ರ ಸಬ್ಸ್ಕ್ರೈಬ್ ಮಲ್ದು ಜರಾಕು ಸಬ್ಸ್ಕ್ರೈಬ್ ಮಲ್ಪ್ಲೆ ಬೊಕ ಮಾತೆರ್ಲ ಸಪೋರ್ಟ್ ಮಲ್ಪೆ ಬೊಕ ವೀಡಿಯೋ ಇಂಚ ಆಪುಂಡು ಪನ್ಲೆ ಮಾತೆರ್ಲ ಕಮೆಂಟ್ ಎಡ್ಡ ಆಪುಂಡು ಪಂತಾರೆ ಇಂಚನೆ ಮಲ್ಪ್ಲೆ ಪಂತಾರೆ ಖುಷ್ಯಾಂಡ್ ಅಂಚನೆ ಮಲ್ಪುಗ ಪಡೋದು ಮಲ್ತೊಂದುಲ್ಲೆ ವೀಡಿಯೋ ಬೊಕ ಪೋಯಿನ ವೀಡಿಯೋ ಪಾಡ್ನಾಗ ಅಡಿಗೆದ ಪಾಡ್ರಾಗ ಆಪುಜಿ ಅಂಚ ಅಡಿಗೆದ ಪಾಡ್ನಾಗ ಪೋಯಿನ ವೀಡಿಯೋ ಪಾಡ್ರ ಆಪುಜಿ ಲೆಂತ್ ಆಪುಂಡು ವೀಡಿಯೋ ಅಂಚೆ ನಿತ್ಯ ಪೋಪಿನ ವೀಡಿಯೋನ ಪಾಡೊಂದಿಲ್ಲ ದೇವಸ್ಥಾನದ ಮಧ್ಯಾಹ್ನದ ಮುಟ್ಟದ ವೀಡಿಯೋ ಇತ್ತೆ ಪಾಡುವ ವೀಡಿಯೋ ಬೊಕ್ಕ ಬಯ್ಯದ ವೀಡಿಯೋ ಬೊಕ್ಕ ತುಕ ಅಂಚಂಡತ್ತು ಪೋಯತೆ ಅಂಚನೆ ಜೋಕ್ಲೆಗೆ ಬಾಲೆಲೆ ಜೋಕ್ಲೆ ಮಾತಿತ್ತ ಪರೀಕ್ಷೆ ಉಂಡತೆ ಜೋಕ್ಲೆ ದೇವರೆಡ್ಡ ಪರೀಕ್ಷೆ ಮಾರ್ಕ್ ಕೊರಡು ಜೋಕ್ಲೆ ಎಡ್ಡೆ ಮಲ್ತು ಬರವಾಡು ಜೋಕ್ಲೆ ಓದಿ ನಿನ್ ಕಲ್ತಿರನ್ ಬರವರ ಮಾತಾಕ್ಲೆ ಗೊಂಜಿ ದೇವರ ಮನಸ್ಸು ಕೊರಡನ್ನು ಪಡೆದು ದೇವರ ನಡೆ ಪೋಯಿ ಅಂಚ ಪರೀಕ್ಷೆ ಮತ್ತು ಲಾಯ್ಕ್ ಬರಾಡು ಜೋಕುಲು ದೇವರಡ ಬೇಡಗ ಪೋಯಿ ಅಂಚಂಡ
वरुणोभाविवर्षहमिन्द्राग्ने अहमश्विनोभा अहं सोमवाहनदं तिरण्यहं दष्टाहारमुदभूषणं भगम् अहं ददामि द्रविडं भविष्मदे तत्राप्ये ಎಲ್ಲ ಸಭಾ ಕಾರ್ಯಕ್ರಮವನ್ನು ಆರಂಭಿಸುವರೆ ನಾವೆಲ್ಲರೂ ಕೂಡ ಅಲ್ಲಿ ಉಪಸ್ಥಿತರು ಸಹಕರಿಸಬೇಕಾಗಿ ಆಡಳಿತ ಮಂಡಳಿಯವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾಮಿಗಳು ಈಗಾಗಲೇ ಕ್ಷೇತ್ರಕ್ಕೆ ಆಗಮಿಸಿ ಸಭಾ ಕಾರ್ಯಕ್ರಮದಲ್ಲಿ ಸ್ವಾಮಿಗಳ ಸಾನ್ನಿಧ್ಯವನ್ನು ನೀಡಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದ್ದಾರೆ. ಹತ್ತಿರ ಬಂದವರು ನಮ್ಮ ಸಮಾಜದವರು ಯಶವಂತಾಚಾರ್ಯ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಕ್ಷೇತ್ರದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಗೌರವ ಸದಸ್ಯರು ಎಲ್ಲರನ್ನು ಶ್ರೀ ಕ್ಷೇತ್ರ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕ್ಷೇತ್ರದ 36 ಕೂಡುವಳಿಕೆಯ ಮುಕ್ತೇಶ್ವರರುಗಳು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕ್ಷೇತ್ರದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ನೂತನ ಸಭಾಭವನ ನಿರ್ಮಾಣ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳು ಮತ್ತು ಸರ್ವ ಸದಸ್ಯರು ಎಲ್ಲರನ್ನೂ ಕೂಡ ಕ್ಷೇತ್ರದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಗೌರವ ಸದಸ್ಯರು ಎಲ್ಲರನ್ನು ಶ್ರೀ ಕ್ಷೇತ್ರ ಪರವಾಗಿ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕ್ಷೇತ್ರದ 36 ಕೂಡುವಳಿಕೆಯ ಮುಕ್ತೇಶ್ವರರುಗಳು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕ್ಷೇತ್ರದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ನೂತನ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಮಾಡುತ್ತಾ ಬಂದಿರುವುದು ಸ್ತುತ್ಯರಹ. ಒಂದು ಕಾಲದಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಎಲ್ಲರಿಲ್ಲ, ಆದರೆ ಅಭಿವೃದ್ಧಿ ಮಾಡುವುದಾದರೆ ಇನ್ನೂ ಹಲವು ಜಾಗಗಳು. ಅಬ್ದುಲ್ ನಜೀರ್ ಸಾಬ್ರವರು ಜಸ್ಟಿಸ್, ಎರಡನೇ ಕರಸೇವೆಯಲ್ಲಿ ಭಾಗವಹಿಸಿರುವವರು ಬೆಳುವಾಯಿ ಸೀತಾರಾಮಾಚಾರ್ಯ, ಮೊನ್ನೆಯ ಪ್ರಾಣ ಪ್ರತಿಷ್ಠೆಯಲ್ಲಿ ಬಹುಶಃ ಯೋಗ ಎನ್ನುವಂತೆ ಭಾಗವಹಿಸಿದವರು ಬೆಳುವಾಯ ಅರವಿಂದ್ ವೈಯಾಚಾರ್ಯ. ಇದನ್ನು ಒಬ್ಬ ಬೆಳುವಾಯವನಾಗಿ ನನಗೆ ಉದ್ಘೋಷ ಮಾಡಲಿಕ್ಕೆ ಅತ್ಯಂತ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಜಿ ಟಿವಿ ಕನ್ನಡ ವಾಹಿನಿಯಲ್ಲಿ ಈಗ ನಡೆಯುತ್ತಿರುವಂತಹ ವಿಶ್ವ ಕನ್ನಡಿಗ ಸರಿಗಮಪ್ಪ ಈ ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಹಂತವನ್ನು ತಲುಪುತ್ತಿರುವಂತಹ ನಮ್ಮ ಹೆಮ್ಮೆಯ ಗಾಯಕ ಯಶವಂತಾಚಾರ್ಯ ಜಿ ಇವರು ನಮ್ಮವರೇ, ನಮ್ಮೂರಿನವರೇ. ಈ ಟಿವಿ ಕನ್ನಡದ ಎದೆ ತುಂಬಿ ಹಾಡುವೆನು ಈ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನಿಯಾಗಿ ನಮ್ಮ ಸಮಾಜಕ್ಕೆ ಹೆಮ್ಮೆಯನ್ನು ತಂದವರು. ಸರಿಗಮಪ್ಪ ವಿಶ್ವ ಕನ್ನಡಿಗ ಸ್ಪರ್ಧೆಯಲ್ಲಿ ಕೂಡ ಫೈನಲ್ನಲ್ಲಿ ತಾವು ಗೆಲುವನ್ನು ಪಡೆಯುವುದಕ್ಕೆ ಶ್ರೀಮಾತೆಯ ಅನುಗ್ರಹ ಮತ್ತು ಪರಮಪೂಜ್ಯ ಗುರುಗಳ ಅನುಗ್ರಹ ಇರಲಿ ಎನ್ನುವಂಥ ಸತ್ಪ್ರಾರ್ಥನೆಯೊಂದಿಗೆ ಶ್ರೀ ಯಶವಂತಾಚಾರ್ಯ ಇವರನ್ನ ಕೂಡ ಈ ಸಭೆಯಲ್ಲಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಇದೀಗ ನಮ್ಮ ಸನ್ಮಾನವನ್ನ ಸ್ವೀಕರಿಸಿರುವವರಲ್ಲಿ ಓರ್ವರು ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಮಾಡಿ ಆಮೇಲೆ ಉದ್ಯೋಗಾವಕಾಶಕ್ಕಾಗಿ ಬೇರೆ ಕಂಪನಿಯಲ್ಲಿ ಹಾಗೆ ಹಲವಾರರಿಂದ ಒಂದೊಂದು ವಿಷಯವನ್ನು ಕಲಿತೆ. ಈಗ ಪ್ರಸ್ತುತವಾಗಿ ವಿಜಯ ಬಿ.ಕಾಮ್ ಆಳ್ವಾ ಸಂಸ್ಥೆಯಲ್ಲಿ ಕಲಿಯುತ್ತಿದ್ದೇನೆ. ಇದಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ವಂದಿಸುತ್ತಾ, ಇಲ್ಲಿ ಸನ್ಮಾನ ಮಾಡಿದ್ದಕ್ಕಿಂತಲೂ ಪ್ರೀತಿ ಮತ್ತು ನಿಮ್ಮ ಪ್ರೋತ್ಸಾಹಕ್ಕೆ ಯಾವಾಗಲೂ ನಾವು ವಿತರಣೆಯಾಗಿರುತ್ತೇನೆ. ಹಾಗೆ ಇನ್ನಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳುತ್ತಾ, ಈ ದೊಡ್ಡ ಕಲಾವಿದರೊಂದಿಗೆ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯವರಿಗೆ ಹಾಗೂ ಇಲ್ಲಿ ಸೇರಿರುವಂತೆಯೇ ನನ್ನ ಹೃದಯಪೂರ್ವಕ ವಂದನೆಗಳು. ಧನ್ಯವಾದ. ವರ್ಷಾವಧಿ ಮಹೋತ್ಸವದ ಧಾರ್ಮಿಕ ಸಭೆಯಲ್ಲಿ
ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಶ್ರೀ ಕ್ಷೇತ್ರದ ಮುಖ್ಯಸ್ಥರು ಹಾಗೂ ಆಡಳಿತ ಸಮಿತಿ ಮತ್ತು ಗಣ್ಯರ ಸಮಕ್ಷಮದಲ್ಲಿ ಈ ವಿದ್ಯಾರ್ಥಿ ವೇತನದೊಂದಿಗೆ ಈ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಭಾಸ್ಕರಾಚಾರ್ಯ ಪಾಲ್ತಾಡಿ ಮತ್ತು ಮಕ್ಕಳು, ಸಂಕ್ರಾಂತಿ ಧವಳನಗರ, ಮೂಡುಬಿದ್ರೆ. ಮುಖ್ಯಸ್ಥರು ಆಡಳಿತ ಸಮಿತಿ ಶ್ರೀ ಗುರುಮಠ ಕಾಲಿಕಾಂಬ ದೇವಸ್ಥಾನ, ಮೂಡುಬಿದ್ರೆ. ಈಗ ಹಾಗೂ ಇಂತಹ ಧಾರ್ಮಿಕ ಸಭೆಯಿಂದ ಸಮಾಜದಲ್ಲಿ ಒಳ್ಳೆಯ ಆಚಾರ ವಿಚಾರಗಳು ಬರಲಿ, ಆವಿಷ್ಕಾರದಿಂದಲೇ ಹೇಳುತ್ತಾ ನನ್ನೆರಡು ಮಾತು ಮುಗಿದ್ದೇನೆ. ಜೈ ಹಿಂದ್. ವಿದ್ಯಾರ್ಥಿ ವೇತನವನ್ನು ನೀಡಿ ಸಹಕರಿಸಿರುವಂತಹ ಪಾಲ್ತಾಡಿ ಭಾಸ್ಕರಾಚಾರ್ಯರು ಗುರುಗಳಿಂದ ಫಲಪಂದ್ರಾತೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಉತ್ಸವವು ಈಗ 5 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಾ ಇದೆ. ಆಗ ವಿಡಿಯೋ ತೀಯಾರೆ ಒಂದು ಜಿ ಕನ್ನಡ ಮುನ್ನಡೆ ಬರ್ತದಿರತ್ತೆ 6 ಎಂಕ್ಲ ಒಂದಕ್ಕೆ ಬರ್ತಿದ್ದೀರಿ 4 ನೊಟ್ಟಿಗೆ ಒಂದು ಪಟ್ಟದಿರ್ತೀನಿ ಕರಡ ಪಾತಿರಿಯ ಬೊಕ್ಕ ಬೊಕ್ಕೋರಿಲ್ಲ ಮುರಾಣಿ ತೆಗೆದಿರ್ತಾರೆ 6 ನೊಟ್ಟು ಪಟ್ಟದಪ್ಪ ರಾತ್ರಿ ಎಲ್ಲ ತಿಕ್ಕು ಎಡ್ಡೆ ಬಿಡೋಡು ಬಾಯ್.